ಆಪರೇಷನ್ ಸಿಂಧೂರ್ ಕಾಲದಲ್ಲಿ ಪಾಕಿಸ್ತಾನಕ್ಕೆ ಮಾಹಿತಿ ರವಾನಿಸಿದ ಆರೋಪದ ಮೇಲೆ ದಿಲ್ಲಿಯ ನೌಕಾಪಡೆಯ ಕೇಂದ್ರ ಕಚೇರಿಯಲ್ಲಿ ಒಬ್ಬರನ್ನು ಬಂಧಿಸಲಾಯಿತು. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐಗಾಗಿ ಈ ವ್ಯಕ್ತಿ ಕೆಲಸ ಮಾಡುತ್ತಿದ್ದುದು ತಿಳಿದು ಬಂದಿದೆ. ವಿಶಾಲ್ ಯಾದವ್ ಎಂಬ ಈ ವ್ಯಕ್ತಿಯು ಮೊಬೈಲ್ ದತ್ತಾಂಶಗಳು ಪಾಕಿಸ್ತಾನಕ್ಕೆ ಮಾಹಿತಿ ಕಳುಹಿಸಿದ್ದಕ್ಕೆ ಸಾಕ್ಷ್ಯ ಒದಗಿಸಿವೆ. ನೌಕಾಪಡೆಯದಲ್ಲದ ರಕ್ಷಣಾ ಘಟಕಗಳ ಸೂಕ್ಷ್ಮ ವಿಷಯಗಳನ್ನು ಈತ ಪಾಕಿಸ್ತಾನದ ಏಜೆಂಟ್ಗೆ ಮಾರಿಕೊಂಡಿರುವುದು ಕಂಡುಬಂದಿದೆ. ದಿಲ್ಲಿಯ ನೌಕಾಪಡೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಹರಿಯಾಣ ಮೂಲದ ವಿಶಾಲ್ ಯಾದವ್ ಕ್ಲರ್ಕ್ ಆಗಿರುವರು. ರಾಜಸ್ಥಾನ ಪೊಲೀಸ್ ಪಡೆಯವರು ಅವರನ್ನು ವಶಕ್ಕೆ ಪಡೆದರು. ರಾಜಸ್ಥಾನದ ಸಿಐಡಿ ಇಂಟೆಲಿಜೆನ್ಸ್ ವಿಭಾಗವು ಪಾಕಿಸ್ತಾನಕ್ಕೆ ಮಾಹಿತಿ ರವಾನೆಗಳ ಹಿಂದೆ ತೀವ್ರವಾಗಿ ಈಡುಕೊಂಡಿದೆ ಎಂದು ಹಿರಿಯ ಸಿಐಡಿ ಅಧಿಕಾರಿ ವಿಷ್ಣುಕಾಂತ್ ಗುಪ್ತಾ ತಿಳಿಸಿದ್ದಾರೆ. ಪ್ರಿಯಾ ಶರ್ಮಾ ಎಂದು ಕರೆದುಕೊಳ್ಳುವ ಪಾಕ್ ಏಜೆಂಟ್ ಹೆಣ್ಣಿನ ಮೂಲಕ ಯಾದವ್ ಮಾಹಿತಿಯನ್ನು ಕಳುಹಿಸಿದ್ದು ಕಂಡುಬಂದಿದೆ. ಇದಕ್ಕಾಗಿ ಆತ ಕ್ರಿಪ್ಟೋ ಕರೆನ್ಸಿ ಖಾತೆಯನ್ನು ತೆರೆದಿದ್ದ. लड़की कौन थी? वो लड़की कौन थी और क्या क्या जानकारी आपने दी है? Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.